ಬಿಜೆಪಿ ನನಗೆ ಮತ್ತೆ ಟಿಕೆಟ್ ನೀಡಿದೆ. ಹಿಂದಿನ ಬಾರಿ ಕಾರ್ಯಕರ್ತರು ಸೇರಿ ಕೆಲಸ ಮಾಡಿದಂತೆ ಈ ಬಾರಿಯೂ ಕೂಡ ಎಲ್ಲರೂ ಸೇರಿ ಪಕ್ಷವನ್ನ ಗೆಲ್ಲಿಸಿಕೊಡುವಂತಹ ಭರವಸೆ ಇದೆ ಎಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ವೈ ಭರತ್ ಶೆಟ್ಟಿ ಹೇಳಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ಸಿಕ್ಕಿದ ಹಿನ್ನೆಲೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾ ಸಂದರ್ಭದ 2 ವರ್ಷದಲ್ಲಿ ಕೆಲಸ ಮಾಡಲು ವಿಳಂಬವಾಗಿತ್ತು. 2,000 ಕೋಟಿಗಿಂತಲೂ ಜಾಸ್ತಿ ಅನುದಾನದ ಮೂಲಕ ನಾನು ಶಾಸಕನಾದ ಬಳಿಕ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಜನಸ್ಪಂದನ ಸಭೆಗಳ ಮೂಲಕ ನಾನು ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದೇನೆ. ಮೊದಲ ಬಾರಿಗೆ ಸ್ಮಾರ್ಟ್ ಬಸ್ ಸ್ಟಾಪ್ಗಳನ್ನು ಮಾಡಿದ ಹೆಗ್ಗಳಿಕೆ ಇದೆ. ಗೋಹತ್ಯೆ ಕಾನೂನು ಬಂದ ಬಳಿಕ ಗೋಕಳ್ಳರ ಜಾಗವನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಕೆಲಸ ಮಾಡಿದ್ದೇವೆ ಎಂದರು. ಕೋವಿಡ್ ಸಂದರ್ಭ ಎಲ್ಲರ ಸಹಕಾರದೊಂದಿಗೆ ನಿರಂತರ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈ ಬಾರಿಯೂ ಕೂಡ ಗೆದ್ದು ಬರುವ ವಿಶ್ವಾಸವಿದೆ ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ವ್ಯವಸ್ಥೆ ಇದೆ. ಟಿಕೆಟ್ ಕೊಟ್ಟ ನಂತರ ನಾವು ಅದನ್ನು ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ನಾವು ಕಾರ್ಯಕರ್ತರೆಲ್ಲ ಸೇರಿ ಮಾಡುವಂಥದ್ದು. ಮೊದಲನೇ ಬಾರಿ ನನ್ನ ಟಿಕೆಟ್ ಕೊಟ್ಟು ಪಕ್ಷದಿಂದ ನಿಲ್ಲಕ್ಕೆ ಸೂಚನೆ ಕೊಟ್ಟು ಪಕ್ಷವೇ ನಮ್ಮನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ 5 ವರ್ಷಗಳ ಕಾಲ ಒಳ್ಳೆಯ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳಿರ್ಬೋದು, ಜನರಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇನೆ. ಹಾಗಾಗಿ ನಿರೀಕ್ಷೆ ಖಂಡಿತ ಇದ್ದೇ ಇರ್ತದೆ, ಕೊಡ್ತಾರೆ ಎಂಬಂಥ ನಿರೀಕ್ಷೆ ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ಪಕ್ಷ ಸಹ ಅದನ್ನು, ನಮ್ಮ ಕೆಲಸಗಳನ್ನು, ನಮ್ಮ ಸ್ಪಂದನೆಗಳನ್ನು ನೋಡಿ ಗುರುತಿಸಿ ಟಿಕೆಟನ್ನು ಕೊಟ್ಟಿದ್ದಾರೆ. ಪುನಃ ಹಿಂದಿನ ಬಾರಿ ಹೇಗೆ ಕಾರ್ಯಕರ್ತರೆಲ್ಲ ಸೇರಿ ಕೆಲಸ ಮಾಡಿದ್ದೇವೆ ಅದೇ ರೀತಿಯಿಂದ ಚುನಾವಣೆಗೆ ನಾವು ಕೆಲಸ ಮಾಡಲಿಕ್ಕಿದ್ದೇವೆ. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ವಾರ್ಡ್ಗಳು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥದ್ದು, ಹಾಗೆ 13 ಗ್ರಾಮ ಪಂಚಾಯತಿಗಳು ಇರುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ 2 ವರ್ಷ ಕೋವಿಡ್ನಿಂದಾಗಿ ನಮ್ಮೆಲ್ಲ ಶಾಸಕರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕದಿದ್ದರೂ ಸಹ ಒಳ್ಳೆಯ ರೀತಿಯ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಆ ಸಮಯದಲ್ಲಿ ಸಹ ಮಾಡಿದ್ದೇವೆ. 2 ವರ್ಷ ನಮಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ. ಅದಕ್ಕಿಂತ ಹಿಂದಿನ ಮೊದಲ ವರ್ಷ ನಮ್ಮ ಸರ್ಕಾರ ಇರಲಿಲ್ಲ ಮತ್ತು ನೆರೆ ಹಾವಳಿಯಲ್ಲಿ ನೋಡಿದ್ರು ಸಹ ಟೋಟಲ್ ಆಗಿ ನಮ್ಮ ಕ್ಷೇತ್ರದಲ್ಲಿ ಹಿಂದಿನ ಶಾಸಕರ ಅವಧಿಯಲ್ಲಿ, ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ, ಪೂರ್ಣವಾದ 5 ವರ್ಷಗಳ ಅವಧಿಯಲ್ಲಿ ಅವರು ಕೆಲಸ ಮಾಡಿದ್ರು ಸಹ ಆಗಿದ್ದಂಥ ಅಭಿವೃದ್ಧಿ 525 ಕೋಟಿಯಷ್ಟು ಅಭಿವೃದ್ಧಿಗಳ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ನಮ್ಮ ಸರ್ಕಾರ ಬಂದ ನಂತರ, ನಾನು ಶಾಸಕರಾದ ನಂತರ ಅದರ 4 ಪಟ್ಟು 2,000 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ತಂದಿದ್ದೇನೆ. ಅದರಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ.